ಜಗತ್ತಿನಾದ್ಯಂತ ಒಂದು ಭರವಸೆ ಬೆಳಕನ್ನು ಬೀರಿರುವಂತಹ ಒಬ್ಬ ಆದರ್ಶ ವ್ಯಕ್ತಿ ಅಂತ ಹೇಳಿದರೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿಯವರು. ಆ ನರೇಂದ್ರ ಮೋದಿಯವರ ಕಲ್ಪನೆ ಏನಿದೆ, ನನಗೆ ವೈಯಕ್ತಿಕ ಕುಟುಂಬ ಇಲ್ಲ, ಆದರೆ ನನ್ನ ಸಮಾಜ, ನನ್ನ ದೇಶದ 125 ಕೋಟಿ ಜನರೇ ನನ್ನ ಪರಿವಾರ ಅಂತ ಹೇಳುವಂಥದ್ದು. ಗೋಕಾಕಲ್ಲಿ ಒಂದು 35 ವರ್ಷಗಳ ಹಿಂದೆ RSSನ OTC ಕ್ಯಾಂಪ್ ನಡೆಯಿತು. ಕ್ಯಾಂಪ್ ನಡೆಯುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಜಗನ್ನಾಥ ಜೋಶಿಯವರು ಅವರು ಬಹಳ ಒಂದು ರೀತಿಯಲ್ಲಿ ಅತ್ಯಂತ ಒಂದು ಪ್ರಜ್ಞಾವಂತಿಕೆಯಿಂದ ಕೂಡಿರುವಂತಹ ಮಾತುಗಳನ್ನು ಬೌದ್ಧಿಕ ಮೂಲಕ ಭಾಷಣದ ಮೂಲಕ ಮಾತಾಡಿದರು ಅಂತ ಹೇಳುವಂಥದ್ದು. ಬಹುಶಃ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಕಾನೂನು ಮಾಡಿ ನಿರ್ಣಯ ಮಾಡಿ ಅಂಕಿತಕ್ಕೆ ಸಿಗ್ನೇಚರ್ಗೆ ರಾಜ್ಯಪಾಲರನ್ನು ಕಳಿಸಿತ್ತು. ರಾಜ್ಯಪಾಲರನ್ನು ಕಳಿಸಿದಾಗ ಆಗ ರಾಜ್ಯಪಾಲರು ಯಾರು ಅಂತ ಹೇಳಿದರೆ UPA ಗೌರ್ಮೆಂಟಲ್ಲಿ ಕಾನೂನು ಸಚಿವರಾಗಿರುವಂತಹ ಭಾರದ್ವಾಜ್ ಅವರು ಯೋಚನೆ ಏನು ಮಾಡಿದರು, ರಾಜ್ಯಪಾಲರಿಗಿಂತ ಮಿಗಿಲಾಗಿ ಒಬ್ಬ ಕಾಂಗ್ರೆಸ್ಗಳಿಗೆ ಆಲೋಚನೆ ಮಾಡಿದರು. ಸಿಗ್ನೇಚರ್ ಹಾಕಿ ಈ BJP ಕಡೆಯಿಂದ ಅಥವಾ ಈ ಸರ್ಕಾರದಿಂದ ಸಾವಿರಾರು ಜನರಿಗೆ ಅಥವಾ ಲಕ್ಷಾಂತರ ಜನ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟು ಅವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತಿದ್ರೆ ಜನ ಅವರ ಕಡೆ ಬೆಂಬಲ ತೋರಿಸ್ತಾರೆ. ನಾವು ಇದನ್ನು ಹಾಕಬಾರ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಎಷ್ಟೇ ನಾವು ಪ್ರಾರ್ಥನೆ ಮಾಡಿದರೂ, ಎಷ್ಟೇ ಬೇಡಿಕೆಯನ್ನು ಒತ್ತಾಯ ಮಾಡಿದರೂ ಕೂಡ ದಸ್ತಖತ್ ಹಾಕಲಿಲ್ಲ. ಅವರು ಇಲ್ಲಿ ಗವರ್ನರ್ ಆಗಿ ಬಂದ ನಂತರ ಆ ಗವರ್ನರ್ ಥರ ಈ ಕಡತ ಬಂತು. ಭಾರದ್ವಾಜರು ಈ ಕಡತದನ್ನು ರಿಜೆಕ್ಟ್ ಮಾಡಿದರು. ಆದರೆ ನಮ್ಮ ರಾಜ್ಯಪಾಲರು ಯೋಚನೆ ಮಾಡಿದ್ದು, ಇದರಿಂದ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ನೆರವಾಗುತ್ತೆ, ಇದಕ್ಕೆ ನಾವು ಸಹಿ ಹಾಕಲೇಬೇಕಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅವರು ರಾಜಕೀಯವನ್ನು ನೋಡಲಿಲ್ಲ. ಆ ಲಾಭ ಯಾವ ಪಕ್ಷಕ್ಕೆ ಬರ್ತದೆ ಕೂಡ ಯೋಚನೆ ಮಾಡಲಿಲ್ಲ. ಅವರು ಅದನ್ನು ಸಹಿ ಹಾಕಿಕೊಟ್ಟರು. ಅದರ ಫಲಶ್ರುತಿಯಾಗಿ ಹಕ್ಕುಪತ್ರ ಕೊಡುವಂತಹ ಒಂದು ಕಾರ್ಯ ಇವರಿಗೆ ಸಾಧ್ಯ ಇತ್ತು. ನಾನು ಬೇರೆ ಬೇರೆ ಸಭೆಗಳಲ್ಲಿ ಅದನ್ನು ಪ್ರಸ್ತಾವ ಮಾಡಿದೆ. ನಮ್ಮ ರಾಜ್ಯಪಾಲರಿಗೂ ಕಾಂಗ್ರೆಸ್ಸಿಂದ ಬಂದ ರಾಜ್ಯಪಾಲರಿಗುವಂತಹ ವ್ಯತ್ಯಾಸ ಇಷ್ಟೇ. ನಮ್ಮ ಅವಧಿಯಲ್ಲಿ ಆದರೆ ಆ ಸಂದರ್ಭದಲ್ಲಿ ಸಾಕಷ್ಟು ಜನರು ಕೊಡಲಿಕ್ಕೆ ಆಗ್ತಂಥ ಕಡತ ತಯಾರಾಗಿತ್ತು. ಇಲ್ಲ, ಬಿಲ್ಕುಲ್ ಕೊಡಬಾರ್ದು, ಮಾಡಬಾರ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಏನೂ ರೀಸನ್ ಇಲ್ಲದೆ ಸಹಿ ಹಾಕದೇ ಇದ್ದದ್ದು. ಆದರೆ ನಮ್ಮ ವಜುಭಾಯಿ ರಾಜ್ಯಪಾಲರು ಬಂದ ತಕ್ಷಣ ಹಿಂದೆ ಬಂದು ನೋಡದೆ ಜನರಿಗೆ ಅನುಕೂಲ ಆಗುತ್ತೆ, ನಾನು ಮಾಡಲೇಬೇಕು ಅಂತ ಹೇಳೋದು ಸಿಗ್ನೇಚರ್ ಹಾಕ್ಕೊಟ್ಟಿರುವಂಥ ನರೇಂದ್ರ ಭಾಯಿ ಮೋದಿಯವರು ಬಂದ ನಂತರ ಯಾವ ಥರ ಒಂದು ವಾತಾವರಣ ಉಂಟಾಗಿದೆ ಅಂತ ಹೇಳಿದರೆ, ಬಹುಶಃ ಅದನ್ನು ಸುನಾಮಿ ಅಂತ ಹೇಳ್ತಾರೆ. ಅದನ್ನು ನಾವು ಎಣಿಸಿದ ಕಡೆಗಳಲ್ಲಿ ಅಂತಹ ಒಂದು ಸ್ಪಂದನೆ ನಮಗೆ ಸಿಗಲಿಕ್ಕೆ ಆರಂಭ ಆಗಿದೆ. ಎಲ್ಲ ಕಡೆಗಳಲ್ಲಿ ಕೂಡ ಒಂದು ವಿಶ್ವಾಸದ ವಾತಾವರಣ ಉಂಟಾಗಲಿಕ್ಕೆ ಆರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಚಟುವಟಿಕೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಒಬ್ಬ ಯೋಗ್ಯ MLA ಅಭ್ಯರ್ಥಿಯನ್ನು ನಿಲ್ಲಿಸಬೇಕಂತ ಹೇಳುವಂಥ ಚಿಂತನೆ ಮಾಡಿ ಸನ್ಮಾನ್ಯ ವೇದವ್ಯಾಸ ಕಾಮತ್ರನ ಒಬ್ಬ ತರುಣ ಸಾಮಾಜಿಕವಾಗಿರುವಂಥ ಸ್ಪಂದನೆ ಇಟ್ಕೊಂಡು ಸಾಮಾಜಿಕ ಸೇವೆಯನ್ನು ಮಾಡ್ತಿರೋಂಥ ಒಬ್ಬ ವ್ಯಕ್ತಿಯನ್ನು ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ನಗರ ದಕ್ಷಿಣದ ಮಂಡಲದ ಅಧ್ಯಕ್ಷರಾಗಿರೋ 1 ವರ್ಷ ಕಾರ್ಯ ಮಾಡಿದ್ದಾರೆ. ಅದರ ಹಿಂದೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡಿರುವಂಥದ್ದು ಅನುಭವ ಇದೆ. ಎಲ್ಲ ಹಿನ್ನೆಲೆಯಲ್ಲಿ ಪಕ್ಷದ ಕಡೆಯಿಂದ ಕೊನೆಗೆ ಅವರನ್ನ ಆಯ್ಕೆ ಮಾಡಿ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ. ಆ ಮತದ ಲಾಭ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ. ನಾವು ನರೇಂದ್ರ ಮೋದಿಯವರ ಕೈಯನ್ನು ಬಲಿಷ್ಠಗೊಳಿಸೋ ದೃಷ್ಟಿಯಿಂದ ನಮ್ಮ ಅಭ್ಯರ್ಥಿಗೆ ಮತ ಹಾಕುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಕೂಡ ನರೇಂದ್ರ ಮೋದಿಜಿಯವರ ಕಲ್ಪನೆ ಸರ್ಕಾರ ಇಲ್ಲಿ ಬರಬೇಕು. ಯಾವ ರೀತಿ ಕೇಂದ್ರದಿಂದ ಸುಮಾರು 1,30,000 ಮನೆಗಳಿಗೆ ಸಂಬಂಧಪಟ್ಟು ಕರ್ನಾಟಕ ರಾಜ್ಯಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಸುಮಾರು 900 ಕೋಟಿಗಿಂತ ಹೆಚ್ಚು. ಆದರೆ ಈ ಪುಣ್ಯಾತ್ಮರು 30,000 ಮಾತ್ರ ಮನೆಗಳಿಗೆ ಕಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಸುಮಾರು 1 ಲಕ್ಷಷ್ಟು ಮನೆ ಕಟ್ಟಿಸ್ಕೊಳ್ಳಿಕ್ಕೆ ಇವರಿಗೆ ಆಗಿಲ್ಲ. ಯಾವ ಸ್ಥಿತಿ ಅಂತಂತ ಹೇಳಿದರೆ ಹಣ ಕೊಟ್ಟರು ಕೆಲಸ ಮಾಡಿದಂಥ ಸ್ಥಿತಿ. ಇತ್ತೀಚೆಗೆ ತಾನೇ ಮಹಾನಗರ ಪಾಲಿಕೆಯಿಂದ ಅನೇಕ ಕಾರ್ಯಚಟುವಟಿಕೆಗಳು ಸನ್ಮಾನ್ಯ ಯಡಿಯೂರಪ್ಪರು ಬಿಡುಗಡೆ ಮಾಡಿರುವಂಥ ಹಣದಲ್ಲಿ ಆಗಿರುವಂಥ ಕಾರ್ಯ ವಿನಃ ಹೊಸದಾಗಿ ಇಷ್ಟು ತಂದಿದ್ದಾರೆ 5 ವರ್ಷ ಅಂತ ಹೇಳಿದರೆ 59 ಕೋಟಿ ಮಾತ್ರ. ಈ ರೀತಿಯಲ್ಲಿ ಸರಿ, ಅದರ ಜೊತೆಯಲ್ಲಿ ಬೇರೆ ಒಂದು ಸಾಲಕ್ಕೆ ಸಂಬಂಧಪಟ್ಟ ಯೋಜನೆ ಬಂತು. ಪ್ರಮುಖರು ಹಿರಿಯರ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅವರು ಕೂಡ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ. ಆ ಹಿರಿಯರ ವಿಶ್ವಾಸಕ್ಕೆ ಯಾವತ್ತೂ ಕಪ್ಪು ಚುಕ್ಕೆ ಬರ್ತದೆ. ಅದೇ ರೀತಿಯಲ್ಲಿ ನೀವೆಲ್ಲರೂ ವಿಶ್ವಾಸವನ್ನು ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿತ್ಯ ನಿರಂತರವಾಗಿ ನೀವು ಕೆಲಸವನ್ನು ಮಾಡ್ತೀರಿ. ಹಗಲು ಇರುಳು ಪಕ್ಷಕ್ಕಾಗಿ ದುಡಿತೀರಿ. ಹಗಲು ಇರುಳು ಎಲ್ಲರೂ ಸೇರಿಸ್ಕೊಂಡು ಪಕ್ಷವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ದೃಷ್ಟಿಯಲ್ಲಿ ಇನ್ನು ಉಳಿದಂಥ ಈ ಹಿಂದೆ ಹಲವಾರು ದಿವಸಗಳಿಂದ ಇನ್ನು ಮುಂದಿನ 4-5 ದಿವಸಗಳು ಭಾಳ ಯಶಸ್ವಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಮತ್ತು ಮನೆಗಳಿಗೆ ಮತವನ್ನು ಯಾತ್ರೆ ಮಾಡೋ ಮುಖಾಂತರ
ಮನೆ ಮನೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲವನ್ನು ಅಳಿಸಬೇಕು ಅಂತ ಚಿಂತನೆಯನ್ನು ಉಂಟು. ನಾನು ನಿಮ್ಮ ಕೂಡ ಈ ಮಾತನ್ನಲ್ಲಿ ಒಂದೇ ಮಾತಲ್ಲಿ ಹೇಳ್ತೀನಿ. ಈ ಬೆಂಗ್ರೆಯನ್ನು ಕಳೆದ 20 ವರ್ಷ ಹಿಂದೆ ಯಾವ ರೀತಿಯಲ್ಲಿತ್ತು, ಯೋಗೀಶ್ ಭಟ್ರು ಅದಕ್ಕೆ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಭಾಳಷ್ಟು ಮುತುವರ್ಜಿಯನ್ನು ತೆಗೆದುಕೊಂಡು ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಎಲ್ಲ ಕೆಲಸ ಕಾರ್ಯಗಳ ಮುಂದಿನ ದಿನಗಳಲ್ಲಿ ಆ ರೀತಿಯ ಕೆಲಸಗಳನ್ನು ನಿಮ್ಮೆಲ್ಲರ ಮಧ್ಯದಲ್ಲಿ ನಿಂತು ಸೇವಕನಾಗಿ ಕೆಲಸ ಮಾಡಲಿಕ್ಕೆ ನನಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಹೇಳಿ ಗೊತ್ತಿದೆ. ಮಹಾನಗರ ಪಾಲಿಕೆ ಸದಸ್ಯರು ಇಲ್ಲಿದ್ದಾರೆ. 2 ಅವಧಿಯಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಮಂಗಳೂರಿನ ಈ ಬೆಂಗ್ರೆ ಪರಿಸರದಿಂದ ಆಯ್ಕೆಯಾಗಿ ಬಂದು ಅವರ ಹತ್ರ ಕೇಳಿದರೆ ನಿಮಗೆ ಗೊತ್ತಾಗಬಹುದು ಈಗಿನ ಶಾಸಕರು ಯಾವ ರೀತಿಯಲ್ಲಿ ಬೆಂಗ್ರೆ ಪ್ರದೇಶಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥ ಚಿಂತನೆಗಳು ಕೂಡ ನಿಮ್ಮ ಮನಸ್ಸಿನಲ್ಲಿದೆ. ಅದಕ್ಕಾಗಿ ನಮ್ಮ ಶಾಸಕರು ಆಯ್ಕೆಯಾಗಿ ಬಂದರು. ಅದೇ ರೀತಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ. ಅದೇ ರೀತಿಯಲ್ಲಿ ಹೇಗೂ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಇದೆ. ಅಂದರೆ ದೆಹಲಿಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ, ರಾಜ್ಯದಲ್ಲಿ ಯಡಿಯೂರಪ್ಪರ ನೇತೃತ್ವದ ಸರ್ಕಾರ. ನಾನು ಇಲ್ಲಿ ಶಾಸಕನಾಗಿ ಆಯ್ಕೆಯಾದ ನಂತರ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಕೂಡ ಭಾರತೀಯ ಜನತಾ ಪಾರ್ಟಿ ಬಂದರೆ ನಾನು ಹೇಳ್ತೇನೆ, ಭಾಳ ಏನು ನೀವು ನಿಮ್ಮ ಮನಸ್ಸಿನ ಕಲ್ಪನೆಗಳಿದೆ ಆ ಕಲ್ಪನೆಗಳಿಗೆ ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಬೆಂಗ್ರೆಯನ್ನು ಬಂಗಾರ ಮಾಡಿಕೊಳ್ಳುವ ದೃಷ್ಟಿಯಲ್ಲಿ ನಾನು ಕೂಡ ನಿಮ್ಮೊಂದಿಗೆ ಪ್ರಯತ್ನವನ್ನು ಮಾಡಿಕೊಂಡು ಭಾಳ ಯಶಸ್ವಿಯಾಗಿ ಕಾರ್ಯವನ್ನು ಮಾಡಲಿಕ್ಕಾಗ್ತದೆ. ಇನ್ನೊಂದು ಯೋಗೀಶ್ ಭಟ್ರು ಒಂದು ಮಾತನ್ನು ನಿಮ್ಮ ಹತ್ರ ಹೇಳಿದ್ರು. ನಾನು ಬರುವಾಗ ಮತ್ತು ಮೊನ್ನೆ ಪಾರ್ಟಿಯ ಅಭ್ಯರ್ಥಿಯಾಗಿ ಘೋಷಣೆ ಆದಾಗ ಅವರು ಒಂದು ಮಾತನ್ನು ಹೇಳಿದರು. ಒಟ್ಟು ಪಕ್ಷದ ವಿಷಯಗಳಲ್ಲಿ ಅವರ ಅನುಭವಗಳನ್ನು ನಾನು ಹೊಸದಾಗಿ ಶಾಸಕನಾಗಿ ಆಯ್ಕೆಯಾಗಿ ಬಂದಾಗ ಅವರ ಅನುಭವಗಳು ಯಾವ ರೀತಿಯಲ್ಲಿ ದೆಹಲಿಯ ನಮ್ಮ ಬೆಂಗಳೂರಿನ ನಮ್ಮ ವಿಧಾನಸೌಧದಲ್ಲಿ ನನಗೆ ಮಾರ್ಗದರ್ಶನ ಮಾಡಿಕೊಡುತ್ತೇವೆ, ಅವರ ಕೆಲಸ ಕಾರ್ಯಗಳನ್ನು ನನ್ನನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಮಾಡಿಸ್ಕೊಡೋದಕ್ಕೆ ಅವರು ಸಂಪೂರ್ಣರಾಗಿ ನನಗೆ ಅವರ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಹೇಳಿದರು. ನನಗೆ ಹೇಳ್ತೇನೆ, ಅವರ ಆಶೀರ್ವಾದ ಮತ್ತು ಅವರೆಲ್ಲ ಈ ವಿಷಯಗಳನ್ನು ಎಲ್ಲ ವಿಧಾನಸೌಧದ ಪ್ರತಿಯೊಂದು ವಿಷಯಗಳನ್ನು ನನಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಇದೆಲ್ಲ ಕೆಲಸಗಳನ್ನು ಭಾಳ ಯಶಸ್ವಿಯಾಗಿ ಮಾಡಬಹುದು. ಅದಕ್ಕಾಗಿ ನಿಮ್ಮ ಹತ್ರ ಕೊನೆಯದಾಗಿ ನಾನು ಕೇಳ್ಕೊಳ್ತೀನಿ, ನೀವು ನಿಮ್ಮ ಋಣವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಈ ಬೆಂಗ್ರೆ ಪ್ರದೇಶವನ್ನು ನಮ್ಮ ಮನಸ್ಸಿನಲ್ಲಿ ಹಲವಾರು ಚಿಂತನೆಗಳಿದೆ. ಆ ಚಿಂತನೆಗಳ ಉದ್ದೇಶಗಳಿದೆ. ಅದನ್ನು ಯಶಸ್ವಿಯಾಗಿ ಒಂದು ಅಭಿವೃದ್ಧಿ ದೃಷ್ಟಿಯಲ್ಲಿ ಕೊಂಡೊಯ್ಯಬೇಕಾಗಿದೆ. ಆ ಅಭಿವೃದ್ಧಿ ದೃಷ್ಟಿಯಲ್ಲಿ ಕೊಂಡೊಯ್ಯಬೇಕಾದಂಥ ಏನು ಚಿಂತನೆಗಳಿದೆ, ಏನು ಉದ್ದೇಶಗಳಿದೆ, ಅದನ್ನೆಲ್ಲವನ್ನು ಸಾಕಾರ ಮಾಡಿಕೊಡಬೇಕು. ನೀವೆಲ್ಲರ ಸಹಕಾರ ಬೇಕು. ಮತ್ತು ಯಾವ ಭಾರತೀಯ ಜನತಾ ಪಾರ್ಟಿ ಅಲ್ಲದಂಥ ಮತಗಳೇನಿದೆ ಅದನ್ನು ಭಾರತೀಯ ಜನತಾ ಪಾರ್ಟಿಯಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಪರಿವರ್ತನೆ ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ನೀವು ಮಾಡಬೇಕಾಗಿದೆ. ಇಲ್ಲಿ ಮತದಾನದ ಹಕ್ಕಿದೆ ಅಂತೇಳಿ ಆದರೆ ಅವರನ್ನು ಮಾತಾಡಿಸ್ಕೊಂಡು ಅವರನ್ನು ಕರ್ಕೊಂಡು ಬರುವಂಥ ಕೆಲಸ ಕಾರ್ಯಗಳನ್ನು ತಮ್ಮ ಪ್ರಯತ್ನಗಳಿಂದ ಆಗಬೇಕಾಗಿದೆ. ಬೆಂಗಳೂರು ಮತ್ತು ಮೈಸೂರು ಇಲ್ಲ ಬಾಂಬೆ ಕಡೆಯಿಂದ ಬರುವ ನಂತರ ಇದ್ದರೆ ನಾನು ಈ ಮೀಟಿಂಗ್ ಆದ ನಂತರ ನಿಮಗೆ ಒಂದು ನಂಬರನ್ನು ಕೊಡ್ತೇನೆ. ಅವರಿಗೆ ತಾವು ಸಂಪರ್ಕಿಸಬೇಕು. ಅವರು ಬರುವದಿದ್ದರೆ ಅವರಿಗೆ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ. ಆದರೆ ಒಟ್ಟು ನೀವೆಲ್ಲರೂ ಸೇರಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ನಮ್ಮನ್ನು ಗೆಲ್ಲಿಸ್ಕೊಡ್ಬೇಕು. ನರೇಂದ್ರ ಮೋದಿಯವರ ಏನು ಕನಸಿನ ಕೂಸಾಗಿ ಅವರು ಮಾಡಿದಂಥ ಯೋಜನೆ ಏನಿದೆ ಆ ಸ್ಮಾರ್ಟ್ ಸಿಟಿ ಮುಂದಿನ ದಿನಗಳಲ್ಲಿ ಈ ಮಂಗಳೂರಿಗೆ
ನಾವು ಇವತ್ತು ಬೇಂದ್ರೆಯ ಪವಿತ್ರವಾಗಿರುವಂಥ ಈ ಪರಿಸರದಲ್ಲಿ ನಾವಿದ್ದೇವೆ. ಈಗಾಗಲೇ ಶ್ರೀ ವಿಷ್ಣು ಅನಂತ ಶಯನ ಸಾನ್ನಿಧ್ಯದಲ್ಲಿ ಕೈಮತ್ತು ಮುಂದೆ ದುರ್ಗಾದೇವಿಯ ಅನುಗ್ರಹವನ್ನು ಪಡೆದು ಈಗ ವೀರ ಹನುಮಾನ್ನ ರಾಮಚಂದ್ರ ಸೀತಾ ಸಮೇತ ಇರುವಂತಹ ವೀರ ಹನುಮಾನ್ ಅವರ ಅನುಗ್ರಹವನ್ನು ಪಡೆದು ಇಲ್ಲಿರುವಂತಹ ಕ್ಷೇತ್ರದಲ್ಲಿ ಮನೆ ಮನೆ ಸಂಪರ್ಕ ಮಾಡುವಂತಹ ಒಂದು ವಿಶೇಷ ಕಾರ್ಯ ನಡೆದಿದೆ. ಈ ನಡೆಯುತ್ತಿರುವಂತಹ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರುವಂತಹ ಸನ್ಮಾನ್ಯ ಶ್ರೀ ವೇದವ್ಯಾಸ ಕಾಮತರ ಒಂದು ಅಭ್ಯರ್ಥಿತನಕ್ಕೆ ಸಂಪೂರ್ಣವಾಗಿರುವಂತಹ ಬೆಂಬಲವನ್ನು ದೇವತಾನುಗ್ರಹ ಹಾಗೂ ಜನರ ಆಶೀರ್ವಾದ ಸಿಗಬೇಕಂತ ಹೇಳುವಂಥ ಹಿನ್ನೆಲೆಯಲ್ಲಿ ಈ ಪರಿಸರದಲ್ಲಿ ಮನೆ ಮನೆ ಸಂಪರ್ಕ ಹಾಗೂ ವಿಶೇಷವಾಗಿ ದೇವತಾ ಅನುಗ್ರಹವನ್ನು ಪಡೆಯುವಂತಹ ಒಂದು ಕಾರ್ಯ ನಡೆಯಿತು. ಇವತ್ತು ನಡೆದಿರುವಂತಹ ಈ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿದರೆ, ಮೋದಿಯವರ ಸುನಾಮಿ ನೆಹರು ಮೈದಾನದಲ್ಲಿ ದೊಡ್ಡ ಅಲೆ ಇದ್ದರೆ ಇದೊಂದು ಸಣ್ಣ ಅಲೆ ಎಲ್ಲ ಕಡೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಅತ್ಯಂತ ಹೆಚ್ಚಿನ ಬಹುಮತಗಳಿಂದ ಯಾವುದೇ ಡಿವಿಷನ್ ಪಡೆದ ಓಟ್ ಕೊಟ್ಟಿದ್ದರೆ ಅದು ನಮ್ಮ ಈ ತೋಟ ಬೇಯಿರೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸಂಪರ್ಕ ವೇದಿಸ್ ಪ್ರಮುಖರ ಸಂಪರ್ಕ ಎಲ್ಲ ರೀತಿಯಲ್ಲಿ ಮೂಲಕ ಎಲ್ಲ ಥರದ ಕಾರ್ಯಕ್ರಮಗಳಿಗಾಗಿ ಇವತ್ತು ಅಭ್ಯರ್ಥಿಯ ನೇರವಾಗಿರುವಂತಹ ಮನೆ ಕ್ಷೇತ್ರ ಸಂದರ್ಶನ ಮಾಡುವಂತಹ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಇಂದಿನ ಅವಧಿಯಲ್ಲಿ ಈ ಕ್ಷೇತ್ರವನ್ನು ಸಮಾನ ಅಭಿವೃದ್ಧಿ ಆಗಬೇಕು, ಇಲ್ಲಿರುವಂತಹ ಸಾನ್ನಿಧ್ಯ ಅಭಿವೃದ್ಧಿ ಆಗಬೇಕು, ಇಲ್ಲಿರುವಂತಹ ಎಲ್ಲ ಮೂಲಭೂತ ಸೌಲಭ್ಯವನ್ನು ಒದಗಿಸಬೇಕಂತಹ ಹಿನ್ನೆಲೆಯಲ್ಲಿ ಮಾಡಿರುವಂತಹ ಒಂದು ಪ್ರಯತ್ನ ಹಾಗೂ ವಿಶೇಷವಾಗಿ ನಮ್ಮ ಕಾರ್ಪೊರೇಟರ್ ಅವರ ಒಂದು ನೇತೃತ್ವದಲ್ಲಿ ಕೂಡ ಆಗಿರುವಂತಹ ಅನೇಕ ಅಭಿವೃದ್ಧಿ ಚಟುವಟಿಕೆಗಳು ನಿರಂತರವಾಗಿ ನಮ್ಮ ಕಾರ್ಯಕರ್ತರ ಕಡೆ ಮಾಡಿರುವಂತಹ ಸೇವಾ ಚಟುವಟಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೆದಿರುವಂತಹ ಧಾರ್ಮಿಕ ಸಾಂಸ್ಕೃತಿಕ ಭಜನಾ ಕಾರ್ಯಕ್ರಮಗಳು ಎಲ್ಲವೂ ಇವತ್ತು ನಮಗೆ ಎಷ್ಟೊಂದು ಚೈತನ್ಯ ಮತ್ತು ಶಕ್ತಿ ಕೊಡ್ತಾ ಇದೆ. ಮುಂದಿನ ದಿವಸದಲ್ಲಿ ನಾನು ಈಗ ತಾನೇ ಹೇಳಿದಾಗೆ ಬಹಳ ಒಂದು ವಿಶ್ವಾಸದ ವಾತಾವರಣ ಉಂಟಾಗಿದೆ. ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಶೀಲವಾದ ಕ್ಷೇತ್ರವಾಗಿ ಮಾಡಬೇಕಾಗಿದೆ. ಇಲ್ಲಿರುವಂತಹ ಅನೇಕ ಸಮಸ್ಯೆಗಳನ್ನು ಗುರುತು ಮಾಡಿಕೊಂಡು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳನ್ನು ನಿಶ್ಚಿತವಾಗಿ ನಾವು ಮಾಡಿ ಮುಂದೆ ಒಂದು ದಿವಸ 140 ಡಿವಿಷನ್ಗಳಲ್ಲಿ ಮಹಾನಗರ ಪಾಲಿಕೆ ಬೇಂದ್ರೆ ಡಿವಿಷನ್ ಅತ್ಯಂತ ಒಂದು ಪ್ರಗತಿಶೀಲವಾಗಿರುವಂಥ ಡಿವಿಷನ್ ಆಗಿದೆ. ಇಲ್ಲಿ ಪ್ರವಾಸೋದ್ಯಮ ದೃಷ್ಟಿಯಿಂದ ಇರ್ಬೋದು ಅಥವಾ ಮೀನುಗಾರಿಕೆ ಸಂಬಂಧಪಟ್ಟಿರ್ಬೋದು, ಇದು ಅನೇಕ ರೀತಿಯಲ್ಲಿ ಇರುವಂತಹ ಫುಡ್ ಫೆಸ್ಟಿವಲ್ ಇರ್ಬೋದು, ಅದಕ್ಕೆ ಸಂಬಂಧಿಸಿದ ಅನೇಕ ಯೋಜನೆಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಇದೆಲ್ಲವೂ ಸರ್ಕಾರಗೊಳ್ಳಿ ಅಂತ ಹೇಳುವಂತಹ ಪ್ರಾರ್ಥನೆ ಮಾಡಿ ಸನ್ಮಾನ್ಯ ವೇದವ್ಯಾಸ ಕಾಮತವರನ್ನು ಅತ್ಯಂತ ಹೆಚ್ಚಿನ ಬಹುಮತದಿಂದ ತಾವು ಬೆಂಬಲಿಸಬೇಕು, ಗೆಲ್ಲಿಸಬೇಕು, ಆಶೀರ್ವದಿಸಬೇಕು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವೇದವ್ಯಾಸರು ಈ ಕ್ಷೇತ್ರದ ಬಗ್ಗೆ ತಮ್ಮ ಕಮಿಟ್ಮೆಂಟನ್ನು ಹಾಗೂ ತಾನು
ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಇವತ್ತು ಈ ಒಂದು ತೋಟಬೆಂಗ್ರೆಯ ಪರಿಸರದಲ್ಲಿ ಮನೆಗಳಿಗೆ ಹೋಗಿ ಮತವನ್ನು ಯಾಚನೆ ಮಾಡುವ ಎಲ್ಲ ದೇವತೆಗಳಿಗೆಲ್ಲ ಆಶೀರ್ವಾದ ಮತ್ತು ಸೇವೆ ಪೂಜೆ ಸೇವೆ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿರ್ಬೋದು, ಎಲ್ಲ ಹಿರಿಯರುಗಳ ಆಶೀರ್ವಾದ ಮತ್ತು ವಾರ್ಡಿನ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಮತ್ತು ಎಲ್ಲ ಮಹಿಳಾ ಪ್ರಮುಖರುಗಳು ಎಲ್ಲ ಸೇರಿಸ್ಕೊಂಡು ಈ ಪ್ರದೇಶದಲ್ಲಿ ಮನೆಯಲ್ಲಿ ಹೋಗಿ ಕಮಲವನ್ನು ಅರಳಿಸಬೇಕು ಅಂತ ವಿಶೇಷವಾದ ಕೆಲಸ ಕಾರ್ಯಗಳು ಆಗ್ತವೆ. ಮಾನ್ಯ ಯೋಗೀಶ್ ಭಟ್ ಅವರ ನೇತೃತ್ವ ಈ ಒಂದು ಬೆಂಗ್ರೆಯ ಪ್ರದೇಶದಲ್ಲಿ ಇವತ್ತು ಸಾಯಂಕಾಲದಿಂದ ಈಗ ತನಕ ಮನೆಗಳಿಗೆ ಭೇಟಿ ಮಾಡ್ತಾರೆ. 16 ಕಡೆಯಲ್ಲಿ ಹಿರಿಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭಾಳಷ್ಟು ವರ್ಷ ಕೆಲಸಗಳನ್ನು ಮಾಡ್ತಾರೆ. ಈಗ ಮನೆಯಲ್ಲಿ ತಮ್ಮ ನಿವೃತ್ತ ಜೀವನವನ್ನು ಮಾಡ್ತಾ ಇರುವಂಥ ಹಿರಿಯರ ಆಶೀರ್ವಾದ ಪಡ್ತಾರೆ. ಅದಲ್ಲದೆ ನಮ್ಮ ಈಗಿನ ಯುವ ಪೀಳಿಗೆಯೊಂದಿಗೆ ಮನೆಗಳಿಗೆ ಈ ಎಲ್ಲ ಅವಕಾಶಗಳು ಈ ಬೆಂಗ್ರೆಯ ಈ ಒಂದು ಕಾರ್ಯಕರ್ತರುಗಳು ಮತ್ತು ಹಿರಿಯರ ಹತ್ರ ನಾನು ಒಂದೇ ಮಾತನ್ನು ಹೇಳಿದೆ, ನಿಮ್ಮೆಲ್ಲರ ಈ ಪ್ರೀತಿ ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಪ್ರೀತಿ ಮತ್ತು ಒಂದು ಅಭ್ಯರ್ಥಿಯಾಗಿ ನಾನು ನಿಮ್ಮ ಈ ಒಂದು ಪರಿಸರದಲ್ಲಿ ಬಂದಾಗ ನನ್ನ ಮೇಲೆ ಇಟ್ಟಂಥ ಪ್ರೀತಿ ನಾನು ಸದಾ ನಿಮ್ಮ ಹತ್ರ ಈ ಸಂದರ್ಭದಲ್ಲಿ ಚಿರಋಣಿ ಅಂತ ಹೇಳಿದ್ದೆ. ನನಗೆ ಭಾಳಷ್ಟು ಸಂತೋಷ. ಇನ್ನೊಂದು, ಇವತ್ತು ಇಲ್ಲಿ ಸೇರಿರುವಂಥ ಒಟ್ಟು ಕಾರ್ಯಕರ್ತರು ಪದಾಧಿಕಾರಿಗಳು ಸಂಖ್ಯೆಯನ್ನು ನೋಡಿದರೆ ನಿಮಗೆ 100ಕ್ಕೆ 100 ಗೊತ್ತಾಗ್ತದೆ. ಇಡೀ ಬೆಂಗ್ರೆಯ ಪರಿಸರದ ಎಲ್ಲ ಮನೆಯ ಒಂದೊಂದು ವ್ಯಕ್ತಿಗಳು ಈ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರೊಂದು ಭಾಳಷ್ಟು ಮೊನ್ನೆದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ನಮ್ಮ ಹತ್ರ ಒಂದು ಮಾತನ್ನು ಹೇಳಿದೆ, 100ರಲ್ಲಿ 98% ಜಾಸ್ತಿ ಮತವನ್ನು ನಾವು ಈ ಸಲ ಭಾರತೀಯ ಜನತಾ ಪಾರ್ಟಿಗೆ ಹಾಕಿಸುವಂಥ ಪ್ರಯತ್ನ. ಎರಡನೇದು, 100ರಲ್ಲಿ 98% ಆದರೆ ಅದರಲ್ಲಿ 97.99% ಮತವನ್ನು ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ತಂದುಕೊಡ್ತೇವೆ. 100ಕ್ಕೆ 100 ಮಾಡುವಂಥ ಪ್ರಯತ್ನಗಳು ಅವ್ರು ಮಾಡ್ತಿದ್ರು. ನಾನು ಅವ್ರ ಹತ್ರ ವಿನಂತಿಸಿಕೊಂಡಾಗ ಅವ್ರು ಹೇಳಿದ್ರು, ಕೆಲವರು ಈಗಾಗಲೇ ಇತ್ತೀಚೆಗೆ ನಿಧನ ಹೊಂದಿದ್ದಾರೆ, ಆ ನಿಧನ ಹೊಂದಿದ್ದವರ ಮತದಾರ ಪಟ್ಟಿಯಲ್ಲಿ ಅವರ ಹೆಸರಿದ್ದಾರೆ. ಹಾಗಾಗಿ ನಮಗೆ ಆ ಸೌಕರ್ಯಗಳು ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ಕೆಲವರು ಅವರ ಏನು ಆರೋಗ್ಯದ ನಿಮಿತ್ತ ಮನೆಯಲ್ಲಿಯೇ ಇರುವ ಕಾರಣ ಅಂಥವರನ್ನು ಸ್ವಲ್ಪ ಜನರನ್ನು ಬಿಟ್ಟರೆ ಬೇರೆ ಎಲ್ಲರ ಮತವನ್ನು ನಾವು ಭಾರತೀಯ ಜನತಾ ಪಾರ್ಟಿಗೆ ಹಾಕ್ತೇವೆ ಅಂತ ಹೇಳೋದಷ್ಟೇ. ಅವರ ವಿಶೇಷವಾದ ಪ್ರಯತ್ನಗಳನ್ನು ಮಾಡ್ತೇವೆ ಅಂತ ಹೇಳೋದಷ್ಟೇ ಅವರು ಹೇಳಿದ್ದಾರೆ. ಇನ್ನೊಂದೇ ಒಂದು ವಾತಾವರಣ ಇವತ್ತಿಲ್ಲಿ ಸೃಷ್ಟಿಯಾಗಿದೆ. ಈ ಸೃಷ್ಟಿಯಾದಂಥ ವಾತಾವರಣಗಳು ಏನಿದೆ ಅದರ ಮುಖೇನ ಕಾರ್ಯಕರ್ತರುಗಳಿರ್ಬೋದು, ಹಿರಿಯರಿಗಿರ್ಬೋದು ಮತ್ತು ಒಂದು ಅಭ್ಯರ್ಥಿಯಾಗಿ ನನಗಿರ್ಬೋದು ಭಾಳಷ್ಟು ಸ್ಫೂರ್ತಿ ಮತ್ತು ಶಕ್ತಿ ಸಿಕ್ಕಂತಾಗಿದೆ. ಈ ಎಲ್ಲ ರೀತಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತಯಾಗಿ ಪರಿವರ್ತನೆ ಆಗಿ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ನಾವು ಗೆಲ್ತೇವೆ ಅಂತ ಹೇಳುವ ವಿಶ್ವಾಸ ಮೂಡಿದೆ. ಎಲ್ಲ ಕಾರ್ಯಕರ್ತರು ಇದೇ ರೀತಿಯ ಪರಿಶ್ರಮವನ್ನು 12 ತಾರೀಕು, ವಿಶೇಷವಾಗಿ 12 ತಾರೀಕು ಸಾಯಂಕಾಲ 6 ಗಂಟೆ ಮತವನ್ನು ಯಾಚನೆ ಮಾಡುವಂಥದ್ದು ಮತ್ತು ನಮ್ಮವರನ್ನು ಕರ್ಕೊಂಡು ಮತವನ್ನು ಹಾಕಿಸುವಂಥದ್ದು ಈ ಕೆಲಸಗಳಲ್ಲಿ ನಿರತರಾಗಬೇಕು. ಈಗಾಗಲೇ ಅವರು ನಿರತರಾಗ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳಿದೆ. ನಿರತರಾಗಬೇಕು ಮತ್ತು ಅತಿ ಹೆಚ್ಚು ಮತದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಅಭ್ಯರ್ಥಿಯಾದ ನನ್ನನ್ನು ಗೆಲ್ಲಿಸ್ಕೊಡ್ಬೇಕು. ನಿಮ್ಮೆಲ್ಲರ ಧ್ವನಿಯಾಗಿ ಆ ವಿಧಾನಸೌಧದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು, ಸೇವಕನಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ನನಗೆ ಕಲ್ಪಿಸಿಕೊಡ್ಬೇಕು ಅಂಥೇಳಿ ಎಲ್ಲರ ಕಳ್ಕೊಂಡಿದ್ದೆ. ಮನೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮತವನ್ನು ಯಾಚನೆ ಮಾಡುವ ಸಂದರ್ಭದಲ್ಲಿ ಭಾಳಷ್ಟು ಮನಸ್ಸಿಗೆ ಖುಷಿ ತಂದದ್ದು. ಈ ರೀತಿಯ ಕಮಲದ ಗುರುತಿನ ಏನು ಹೂವನ್ನು ಕೊಡುವಂಥದ್ದು, ತಿಲಕವನ್ನು ಹಚ್ಚುವಂಥದ್ದು, ಈ ರೀತಿಯಲ್ಲಿ ವಿಜಯ ಯಾತ್ರೆಯನ್ನು ಇಲ್ಲಿಂದಲೇ ಪ್ರಾರಂಭಿಸಬೇಕು ಅಂತೇಳುವ ಒಂದು ಸಂಕಲ್ಪವನ್ನು ಅವರು ತೊಟ್ಟಾಗ ಇನ್ನಷ್ಟು ಕೆಲಸಗಳು, ಇನ್ನಷ್ಟು ಕಾರ್ಯಗಳು ಮಾಡಲಿಕ್ಕೆ ನಮಗೆ ಇನ್ನಷ್ಟು ಶಕ್ತಿ ಕೊಟ್ಟಂತಾಗಿದೆ ಅಂತ ಹೇಳುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ.